ಅಫ್ಘಾನಿಸ್ತಾನದಲ್ಲಿ ಸಿಲುಕಿರುವ ಕಾಸರಗೋಡಿನ ಸಿಸ್ಟರ್ ತೆರೆಸಾ ಸುರಕ್ಷಿತವಾಗಿದ್ದಾರೆಂದು ಸಿಸ್ಟರ್ ಆಫ್ ಚಾರಿಟಿ ಸಂಸ್ಥೆ ಹಾಗೂ ಆಕೆಯ ಕುಟುಂಬದ ಮೂಲಗಳು ತಿಳಿಸಿವೆ. ಇವರು ಮೂಲತಃ ಕಾಸರಗೋಡಿನ ಬೇಳ ಗ್ರಾಮದವರು. ಅಫ್ಘಾನ್ನಲ್ಲಿ ಅವರು ಬುದ್ಧಿಮಾಂದ್ಯ ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ದು, ಸ್ವತಃ ತೆರೆಸಾ ಕ್ರಾಸ್ತಾ ಧ್ವನಿ ಸಂದೇಶವನ್ನ ಕಳಿಸಿ ತಾನು ಕಾಬೂಲ್ ಕಾನ್ವೆಂಟ್ನಲ್ಲಿ ಸುರಕ್ಷಿತವಾಗಿದ್ದೇನೆಂದು ತಿಳಿಸಿದ್ದಾರೆ. ಪ್ರಸ್ತುತ ಅವರ ಜೊತೆಗೆ ಇತರ ಸಂಸ್ಥೆಗಳ ಕೆಲವು ಮಂದಿ ಧರ್ಮ ಭಗಿನಿಯರು ಕೂಡ ಇದ್ದು ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಎಂದು ಸಿಸ್ಟರ್ ಆಫ್ ಚಾರಿಟಿ ಸಂಸ್ಥೆಯ ಮೂಲಗಳು ತಿಳಿಸಿವೆ. ನಾನು ಕೆಲಸ ಮಾಡುವ ಇಟಲಿಯ ಸಂಸ್ಥೆಯು ನನ್ನ ಸುರಕ್ಷತೆಗೆ ರೋಮ್ನಲ್ಲಿರುವ ಇಟಾಲಿಯನ್ ಕ್ಯಾನ್ಸುಲೇಟ್ ಮೂಲಕ ಕ್ರಮವನ್ನ ತೆಗೆದುಕೊಂಡಿದೆ ಹಾಗೂ ಸುರಕ್ಷಿತವಾಗಿ ಇಟಲಿಗೆ ಕರೆದೊಯ್ಯಲು ಕೆಲವೇ ದಿನಗಳಲ್ಲಿ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದೆ. ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಗೊಂದಲ ಇರುವುದರಿಂದ ಈಗ ವಿಮಾನ ನಿಲ್ದಾಣದೊಳಗೆ ಯಾರಿಗೂ ಪ್ರವೇಶ ಇಲ್ಲ. ಹಾಗಾಗಿ ನಮ್ಮ ಪ್ರಯಾಣವನ್ನ ಮುಂದೂಡಲಾಗಿದೆ. ಪ್ರವೇಶ ಕಲ್ಪಿಸುವಾಗ ನಮ್ಮನ್ನ ಕರೆದೊಯ್ಯುತ್ತಾರೆ ಎಂದು ಅವರು ಧ್ವನಿ ಸಂದೇಶದಲ್ಲಿ ಹೇಳಿದ್ದಾರೆ.